ಬಿಲ್ಲವ ಸೇವಾ ಸಮಿತಿ ದೇಂದೂರು ಕಲ್ಮಂಚ ಮಣಿಪುರ ಇವರ ವತಿಯಿಂದ 7ನೇ ವರ್ಷದ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕಲ್ಮಂಜೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯಿತು। ಈ ಸಂದರ್ಭ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ನಾಗಸ್ವರ ವಾದಕ ಬೋಗ್ರಾ ಸೇರಿಗಾರ ಅಲೆವರು, ದೈವಾರಾಧಕ ಮೊಗ್ಗು ಪರವ ಮತ್ತು ಗರಡಿ ಮನೆಗೆ ಬೋಗ್ರಾ ಪೂಜಾರಿ ಇವರನ್ನು ಸನ್ಮಾನಿಸಲಾಯಿತು। ಈ ಸಂದರ್ಭ ಮಾತನಾಡಿದ ವಿನಯ್ ಕುಮಾರ್ ಸೊರಕೆ, ಧಾರ್ಮಿಕ ಸೇವೆಯನ್ನು ಮಾಡುತ್ತಾ ಬರುತ್ತಿರುವ ನಮ್ಮ ಹಿರಿಯರನ್ನು ಗುರುತಿಸಿ ಗೌರವಿಸುವಂತ ಕೆಲಸ ನಾವು ಮಾಡಬೇಕಾಗಿದೆ। ಇಂದು ಸನ್ಮಾನ ತೆಗೆದುಕೊಂಡ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು। ಕಾರ್ಯಕ್ರಮದಲ್ಲಿ ಬಿಲ್ಲವ ಸೇವಾ ಸಮಿತಿಯ ಗೌರವಾಧ್ಯಕ್ಷರಾದ ರಾಘು ಪೂಜಾರಿ ಕಲ್ಮಂಜೆ, ಬಿಲ್ಲವ ಸೇವಾ ಸಮಿತಿಯ ಅಧ್ಯಕ್ಷ ಸಚಿನ್ ಪೂಜಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು। ಸಂಘಟನೆ ಬಗ್ಗೆ ಅತಿ ಅಗತ್ಯ ಉಂಟು ಪಂಡ ನಮ್ಮ ಜಾತಿಯ ಸಂಘಟನೆ ಪ್ರಾರ್ಥನಾ ಸಮರ್ಪಯಾಮಿ ಗೋವಿಂದ ಗೋವಿಂದ। ಒಂದನೇ ಕಾರ್ಯಕ್ರಮ ನಡಪುಡು ಒಂದು ರೀತಿಯ ಹುಣ್ಣಿಮೆದ ಚಂದ್ರನ ನೆಕ್ಕೊಡಿ ವರ್ಷ ಈ ಕಾರ್ಯಕ್ರಮ ದೇವರ ಅನುಭವಗಳು ಭಾರಿ ಪ್ರಕಾಶಮಾನವಾದ ನಡಪಡಿಸಿರುವ ಈ ಕಾರ್ಯಕ್ರಮ ಅದಕ್ಕೆ ರೂಪಿತ ಆಗ್ತದೆ। ನಾನು ಈ ಸಂದರ್ಭಗಳು ಇಡೀ ಸಮಾಜವು ದೇವರನ್ನ ಅನುಗ್ರಹ ಕಡೆ ಇಟ್ಟಿದೆ। ಈ ಒಂದು ಸಾಮೂಹಿಕ ಸತ್ಯನಾರಾಯಣ ಪೂಜೆನ ಮಾತ್ರ ಕಾರಣೀಭೂತರಾಗಿನ ಆಶ್ರಯ ಕೊಂಬಂಚಿನ ವೇದವ್ಯಾಸ ಪೂರೈತರೇ ನಿಖಲ ಮಾತನ ಪರವಾದ ಅಭಿನಂದನೆ ಬರೋದು ಐದು ಒಟ್ಟಿಗೆ ರಾಘು ಪೂಜಾರರ ಸಮಿತಿಯಲ್ಲಿ ಸೇವಾ ಸಮಿತಿಗಳಿಗೆ